chị ai ನಮಸ್ಕಾರ ಸ್ನೇಹಿತರೆ. ಅಭಿವೃದ್ಧಿಯ ಕಾರ್ಯಗಳ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಭಾರಿ ದುಷ್ಟ ಪರಿಣಾಮಗಳು ಬೀರುತ್ತಿವೆ. ಪ್ರಕೃತಿಯ ವಿರುದ್ಧ ಮಾನವ ಮಾಡುತ್ತಿರುವ ಚಟುವಟಿಕೆಗಳಿಂದ ಇಂದು ವಿಶ್ವವೇ ಹಲವು ಜಲವಂತ ಸಮಸ್ಯೆಗಳಿಗೆ ಎದುರಾಗುವಂತಿದೆ. ಅಂತಹದರಲ್ಲೊಂದು ಭೂಕುಸಿತ. ಈ ಪ್ರಕೃತಿ ತಾಯಿ ನಮ್ಮ ಮೇಲೆ ಸಿಟ್ಟಾದರೆ ನಮ್ಮ ಕತೆ ಅಷ್ಟೇ. ನಾವು ಈ ಪ್ರಕೃತಿಯ ಮುಂದೆ ಎಲ್ಲರೂ ಶೂನ್ಯ. ಈ 4 ಅಂತಸ್ತಿನ ಮನೆ 4 ಸೆಕೆಂಡ್ಗಳಲ್ಲಿ ಧರೆಗಿಳಿಯುತ್ತದೆ. ಅದರ ಜೊತೆ ಅದರ ಅಕ್ಕಪಕ್ಕ ಇರುವಂತಹ ಕೆಲವೊಂದು ಮನೆಗಳು ಸಹಿತ ಧ್ವಂಸಗೊಂಡಿವೆ. ಈ ಭೂಕುಸಿತ ಆಗಿದ್ದು ಪಶ್ಚಿಮ ಬಂಗಾಳದ ರಾಂಪುರ್ ಎಂಬ ಪ್ರದೇಶದಲ್ಲಿ. ಇದಕ್ಕೆ ಕಾರಣ ರಾತ್ರಿ ಇಡೀ ಸುರಿದ ಮಳೆಗೆ ಭೂಕುಸಿತ ಉಂಟಾಗಿತ್ತು. ಈ ದುರ್ಘಟನೆ ನಡೆದಿದ್ದು ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿ. ಇದು ಒಂದು ಫಾರ್ಮ್ ಹೌಸ್ ಆಗಿದ್ದು ಇದನ್ನು 45 ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಈ ಮನೆಗೆ 1 ವರ್ಷದ ಹಿಂದೆಯೇ ಎಚ್ಚರಿಕೆ ಕೂಡ ನೀಡಲಾಗಿತ್ತು. ಅದು ಮಧ್ಯಾಹ್ನದ ಸಮಯ. ಎಲ್ಲರೂ ಹೊಲಗಳಿಗೆ ಕೆಲಸಕ್ಕೆ ಹೋಗಿದ್ದರು. ಇದೇ ಕಾರಣ ಈ ದುರ್ಘಟನೆಯಲ್ಲಿ ಯಾವ ಒಂದು ಸಾವು ಕೂಡ ಆಗಿಲ್ಲ. ಆದರೆ ಸಾಯಂಕಾಲ ಆ ಮನೆಯವರು ವಾಪಸ್ಸು ಬಂದಾಗ ಆ ಮನೆ ಇರಲೇ ಇಲ್ಲ. ನೋಡಿದ ಆ ಕುಟುಂಬಸ್ಥರು ದಿಗ್ಭ್ರಾಂತರಾಗಿದ್ದರು. ಯಾಕಂದರೆ ಅವರ ಕನಸಿನ ಮನೆ ನುಚ್ಚು ನೂರಾಗಿತ್ತು. ಈ ಘಟನೆ ನಡೆದಿದ್ದು ಡಿಸೆಂಬರ್ 4ರಂದು. ಇದು ಗೋವಾ ರಾಜ್ಯದ ಮಡ್ಗಾಂವ್ ಹತ್ತಿರ ಇರುವ ಒಂದು ಹಳ್ಳಿಯಲ್ಲಿ. ಈ ಮನೆಯನ್ನು ಕಟ್ಟಲು ಪರ್ಮಿಷನ್ ಕೂಡ ಇರಲಿಲ್ಲ. ಆದರೂ ಸಹಿತ ಈ ಮನೆಯನ್ನ ಹೇಳದೆ ಕೇಳದೆ ಕಟ್ಟಿಸಲು ಪ್ರಾರಂಭಿಸಿದ್ದರು. ಮನೆ ಕಟ್ಟುತ್ತಲೇ ಹಿಂದಿನಿಂದ ಭೂಕುಸಿತವಾಗಿ ಹೊಸದಾಗಿರುವ ಮನೆ ಕೂಡ ಧ್ವಂಸಗೊಂಡಿದೆ. ಈ ಮನೆಯ ಮಾಲೀಕ ಈಗ ಪೊಲೀಸರ ವಶದಲ್ಲಿದ್ದಾನೆ. ಇನ್ನು ಈ ದೃಶ್ಯವನ್ನು ನೋಡುತ್ತಿದ್ದರೆ ಭೂಮಿಯೊಳಗಿಂದ ಯಾವುದೋ ಒಂದು ದೈತ್ಯಾಕಾರದ ದಾನವ ಭೂಮಿಯ ಹೊರಗಡೆ ಬರುತ್ತಿದ್ದಾನೆ ಎನ್ನುವ ಹಾಗೆ ಕಾಣುತ್ತದೆ. ಸ್ನೇಹಿತರೆ, ಇದ್ಯಾವುದು ರಾಕ್ಷಸನೂ ಅಲ್ಲ, ದುಷ್ಟನೂ ಅಲ್ಲ, ಪಿಶಾಚಿನೂ ಅಲ್ಲ. ಇದು ಭೂಮಿಯಿಂದ ಹೊರಗಡೆ ಬರುತ್ತಿರುವಂತಹ ಒಂದು ಮಣ್ಣಾಗಿದೆ. ಇದು ನಡೆದಿದ್ದು ನಮ್ಮ ಪಕ್ಕದ ರಾಷ್ಟ್ರವಾದ ಶ್ರೀಲಂಕಾದಲ್ಲಿ. ಈ ಥರದ ಭೂಕುಸಿತ ಈ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಈ ಭೂಕುಸಿತ ಉಂಟಾದಾಗೆಲ್ಲ ಮಣ್ಣೆಲ್ಲ ರಸ್ತೆ ಮೇಲೆ ಬರೋದು ಇಲ್ಲಿ ಸರ್ವೇ ಸಾಮಾನ್ಯ. ಹಾಗೂ ಕಿಲೋಮೀಟರ್ ಗಂಟಲೆ ಟ್ರಾಫಿಕ್ ಜಾಮ್ ಆಗುವುದನ್ನು ಇಲ್ಲಿ ನೀವು ನೋಡಬಹುದು. ಈ ಮಣ್ಣನ್ನು ರಸ್ತೆಯಿಂದ ತೆಗೆಯೋಕೆ ಸುಮಾರು 2 ರಿಂದ 3 ದಿವಸ ಕಾಯಬೇಕಾಗುತ್ತದೆ. ಈ ಮಣ್ಣು ಹೇಗೆ ನುಗ್ಗುತ್ತಿದೆ ಎಂದರೆ ಯಾವುದೋ ಒಂದು ದೊಡ್ಡ ಹಾವು ರಸ್ತೆಯ ಮೇಲೆ ನುಗ್ಗುತ್ತಿದೆ ಎನ್ನುವ ಹಾಗೆ ಕಾಣುತ್ತದೆ. ಸೈಲೆಂಟ್ ಆಗಿರುವ ಈ ರಸ್ತೆಯಲ್ಲಿ ಆಕಸ್ಮಿಕವಾಗಿ 1-2 ಕಲ್ಲುಗಳು ಮೇಲಿಂದ ಬೀಳುತ್ತವೆ. ಇದನ್ನು ಕಂಡು ಅದೇ ದಾರಿಯಲ್ಲಿ ಸಾಗುತ್ತಿದ್ದ ಕಾರು ದೂರದಲ್ಲೇ ನಿಲ್ಲುತ್ತದೆ. ಆದರೆ ಇದ್ದಕ್ಕಿದ್ದ ಹಾಗೆ ಮೇಲ್ಗಡೆಯಿಂದ ದೈತ್ಯಾಕಾರದ ಒಂದು ಬಂಡೆ ರಸ್ತೆ ಮೇಲೆ ಧರೆಗಿಳಿಯುತ್ತದೆ. ಒಂದೇ ಒಂದು ಕಲ್ಲು ಬಿತ್ತು. ಆಮೇಲೆ ಅದರಿಂದ ಬಿದ್ದಿದ್ದು ದೈತ್ಯಾಕಾರದ ಬಂಡೆಗಳು ಒಂದರ ಮೇಲೆ ಒಂದು ವೇಳೆ ಆ ಕಾರು ಮುಂದೆ ಬಂದಿದ್ದರೆ ಆ ಕಾರು ಅಷ್ಟೇ. ಒಂದು ಸಂತೋಷದ ಸುದ್ದಿ ಎಂದರೆ ಎದುರುಗಡೆ ಮನೆಗೆ ಧಕ್ಕೆ ಉಂಟಾಗದೇ ಇರುವುದು. ಪ್ರಕೃತಿಯ ವಿಕೋಪಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಏನು ದೂರ ಇಲ್ಲ. ಇದು ನಡೆದಿದ್ದು ನಮ್ಮ ಕೊಡಗು ಜಿಲ್ಲೆಯಲ್ಲಿ. ವಿಪರೀತ ಮಳೆಯಿಂದಾಗಿ ಈ ದುರ್ಘಟನೆ ಆಗಿ ಭೂಕುಸಿತ ಆಗಿತ್ತು. ಇದು ಕೊಂಚ ಹಳೆಯ ವಿಡಿಯೋನೇ. ಅಂತಹದೇ ಇನ್ನೊಂದು ಭೂಕುಸಿತ ಉಂಟಾಗಿದ್ದು ಪುಣೆ ಹಾಗೂ ಮುಂಬೈ ನಡುವೆ ಇರುವಂತಹ ಅಂಬೋಲಿಯಲ್ಲಿ. ಇಲ್ಲಿಯೂ ಧಾರಾಕಾರ ಮಳೆಯಾಗಿ ಮನೆಗಳು ಧರೆಗಿಳಿದಿವೆ. ಕೊಡೈಕೆನಾಲ್ ಒಂದು ಅದ್ಭುತ ಗಿರಿಧಾಮ. ಇದು ಸುಂದರ ಪ್ರಕೃತಿಗೆ ಹೆಸರುವಾಸಿಯಾಗಿದೆ. ಆದರೆ ಅಂತಹದೇ ಅನಾಹುತಗಳು ಇಲ್ಲಿ ನಡೆದಿವೆ. ಇದ್ದಕ್ಕಿದ್ದ ಹಾಗೆ ಬೆಟ್ಟದ ಮೇಲಿಂದ ಇಡೀ ಬೆಟ್ಟಕ್ಕೆ ಬೆಟ್ಟನೆ ಭೂಮಿಗೆ ಕೆಳಗಿಳಿದಿದೆ. ಮುಂದೇನಾಯಿತು ಅನ್ನೋದನ್ನ ನೀವೇ ನೋಡಿ. ಈ ದೃಶ್ಯ ನೋಡಿದರೆ ಎಷ್ಟು ಬೇಜಾರಾಗುತ್ತೆ. ಮಾಲೀಕರ ಎದುರುಗಡೆನೆ ಮನೆ ನುಚ್ಚು ನೂರಾಗಿದೆ. ನೋಡುತ್ತಲೇ ತಮ್ಮ ಕನಸಿನ ಮನೆ ಹಾಳಾಗಿ ಹೋಗಿದೆ. ಪ್ರಕೃತಿಯ ಎದುರುಗಡೆ ಏನೂ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಪ್ರಕೃತಿ ಇದನ್ನ ಪದೇ ಪದೇ ಸಾಬೀತುಪಡಿಸುತ್ತದೆ. ಇನ್ನು ಇದನ್ನು ನೋಡಿ, ಇದೇನು ಪ್ರಳಯವೋ ಭೂಕುಸಿತವೋ ಎರಡೂ ಗೊತ್ತಾಗುತ್ತಿಲ್ಲ. ನೋಡಿದರೆ ಮೈನಡುಕ ಉಂಟಾಗುತ್ತದೆ. ಭಯಾನಕ ಸ್ಫೋಟ, ಕಂಡು ಕಾಣದಂತಹ ಪ್ರಕೃತಿಯ ವಿಕೋಪ ಇದಾಗಿದೆ.
ಪ್ರಳಯ ಅಂದರೆ ಇದೇನೆ. ನೆಲದ ಮೇಲೂ ಮನೆಗಳು ನೀರಿನಲ್ಲಿ ತೇಲಾಡುವ ಹಾಗೆ ಕಾಣುತ್ತಿವೆ. ನೋಡಿ, ನೆಲದ ಮೇಲೆ ಹಡಗು ಸಂಚರಿಸುವ ಹಾಗೆ ನಮಗೆ ಕಾಣುತ್ತಿದೆ. ಅಂತ ಭಯಾನಕ ಭೂಕುಸಿತ ಇಲ್ಲಿ ನಡೆದಿದ್ದು. ಇದರಿಂದಲೇ ಗೊತ್ತಾಗುತ್ತದೆ ಭೂತಾಯಿ ನಮ್ಮ ಮೇಲೆ ಎಷ್ಟು ಸಿಟ್ಟಾಗಿದ್ದಾಳೆ ಎಂದು. ಈ ದೃಶ್ಯವನ್ನು ನೋಡುತ್ತಾ ಇದ್ದರೆ ಕಲಿಯುಗದ ಅಂತ್ಯ ಸಮೀಪವೇ ಬಂದ ಹಾಗೆ ಕಾಣುತ್ತದೆ. ಯಾಕಂದ್ರೆ ನಾವು ಎಂದೂ ಕಾಣದಂತಹ ದೃಶ್ಯಗಳನ್ನು ನಮ್ಮ ಕಣ್ಣ ಮುಂದೆ ನೋಡುತ್ತಾ ಇದ್ದೇವೆ. ಇಂಥ ಭಯಾನಕ ಪ್ರಕೃತಿಯ ವಿಕೋಪದ ಮುಂದೆ ನೀವು ಕೇವಲ ಕ್ಯಾಮರಾ ಹಿಡಿದು ಫೋಟೋ ತೆಗೆಯಲು ಅಥವಾ ವಿಡಿಯೋ ತೆಗೆಯಬಹುದು, ಆದರೆ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನೋಡುತ್ತಾ ಇದ್ದರೆ ಭಗವಂತನು ಕೂಡ ಸೈಲೆಂಟ್ ಆಗಿದ್ದಾನೆ. ಅವನಿಗೂ ಕೂಡ ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅವನಿಗೂ ಗೊತ್ತು ಈ ಮನುಷ್ಯರನ್ನು ಹುಟ್ಟಿಸಿ ತಾನು ಎಂಥ ಘೋರ ಅಪರಾಧ ಮಾಡಿದ್ದಾನೆ ಎಂದು. ನೋಡಿ ಸ್ನೇಹಿತರೆ, ಕಣ್ಣು ಮುಂದೆ ಎಂಥ ಭಯಾನಕ ಆಘಾತಕಾರಿ ಆತಂಕ ಉಂಟು ಮಾಡಿದೆ. ಸುನಾಮಿ ಬಂದ ಹಾಗೆ ನೆಲದ ಮೇಲೆ ಭೂಕುಸಿತ ಆಗುತ್ತಾ ಇದೆ. ನೋಡುವುದನ್ನು ಬಿಟ್ಟು ನಮಗೆ ಬೇರೆ ಏನು ಮಾಡಲು ಸಾಧ್ಯವಿಲ್ಲ. ಇದೇ ಥರ ಮುಂದೆ ಬರೆದರೆ ಈ ಭೂಮಿ ಎಷ್ಟು ದಿನ ಇರುತ್ತದೆ ಅನ್ನೋದಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಮೇಲೆ ಮಾಡುವ ನಾವು ಅನ್ಯಾಯಗಳನ್ನು ನಿಲ್ಲಿಸಬೇಕು. ಆಗ ಮಾತ್ರ ಇಂತಹ ಭಯಾನಕ ಕೃತಿಗಳನ್ನು ನಾವು ಭೂಮಿಯ ಮೇಲೆ ನಿಲ್ಲಿಸಬಹುದು. ಇದೇ ಥರ ನಾವು ಮುಂದುವರೆದರೆ ಪ್ರಕೃತಿ ನಮ್ಮನ್ನು ನುಂಗಿ ಹಾಕುವುದರಲ್ಲಿ ಎರಡು ಮಾತಿಲ್ಲ. ಸುನಾಮಿ, ಭೂಕುಸಿತ, ಜಲಪ್ರಳಯ, ಇನ್ನೊಂದೆಡೆ ಭೂಕಂಪ, ಇಂತಹದೇ ಸುದ್ದಿಗಳನ್ನು ನಾವು ದಿನವಿಡೀ ಕೇಳುತ್ತಾನೆ ಇದ್ದೇವೆ. ನಿಮ್ಮ ಕಣ್ಣು ಮುಂದೆನೇ ಈ ಭೂಮಿ ನಿರ್ನಾಮ ಆಗುವುದರಲ್ಲಿ ಎರಡು ಮಾತಿಲ್ಲ. ನೋಡುತ್ತಲೇ ನೀವು ಗಳಿಸಿದಂತಹ, ನೀವು ಬೆಳೆಸಿದಂತಹ, ನೀವು ಓಡಾಡುತ್ತಿರುವಂತಹ ಕಾರುಗಳು ಪಾತಾಳಕ್ಕೆ ಇಳಿತಾ ಇವೆ. ಅವುಗಳನ್ನು ಹಿಡಿಯಲು ಪ್ರಯತ್ನ ಮಾಡಬೇಡಿ. ಒಂದು ವೇಳೆ ನೀವು ಪ್ರಯತ್ನ ಮಾಡಿದರೆ ನೀವು ಪಾತಾಳ ಸೇರಬೇಕಾಗುತ್ತದೆ. ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ, ಪ್ರಕೃತಿಯ ಮೇಲಿನ ದೌರ್ಜನ್ಯವನ್ನು ನಾವು ನಿಲ್ಲಿಸಬೇಕು. ಈ ಪ್ರಕೃತಿ ವಿಕೋಪವನ್ನು ಕಡಿಮೆ ಮಾಡಬೇಕೆಂದರೆ ಅದು ನಮ್ಮ ಕೈಯಲ್ಲಿದೆ. ಆದಷ್ಟು ಅರಣ್ಯವನ್ನು ಬೆಳೆಸೋಣ. ಅರಣ್ಯಗಳನ್ನು, ರಸ್ತೆಗಳನ್ನು ಮಾಡುವುದಕ್ಕೆ ಅರಣ್ಯ ನಾಶ ಮಾಡುವುದನ್ನು ನಿಲ್ಲಿಸೋಣ. ಮರಗಳನ್ನು ಕತ್ತರಿಸುವುದನ್ನು ನಿಲ್ಲಿಸೋಣ. ಅಂದರೆ ಮಾತ್ರ ಈ ಪ್ರಕೃತಿ ವಿಕೋಪದಿಂದ ನಾವು ಬದುಕಬಹುದು. ಈ ಪೃಥ್ವಿಯನ್ನು ಸುಂದರವಾಗಿ ಇಡಬಹುದು. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.